ಬೆಂಗಳೂರಿನ ಕಂಕನಾಡಿ ಬೈಪಾಸ್ ರಸ್ತೆಯ ಸುಲ್ತಾನ್ ಡೈಮಂಡ್ಸ್ ಮತ್ತು ಗೋಲ್ಡ್ ಮಳಿಗೆಯಲ್ಲಿ ಡಿಸೆಂಬರ್ 22ರಿಂದ ಜನವರಿ 6ರ ತನಕ ನಡೆಯಲಿರುವ ದಕ್ಷಿಣ ಭಾರತದ ಬೃಹತ್ ವಜ್ರಗಳ ಪ್ರದರ್ಶನ ವಿಶ್ವ ವಜ್ರಕ್ಕೆ ಚಾಲನೆ ದೊರಕಿತು. ಮಂಗಳೂರಿನಲ್ಲಿ ಈಗಾಗಲೇ ಹೆಸರು ಪಡೆದಿರುವ ಸುಲ್ತಾನ್ ಡೈಮಂಡ್ಸ್ ಮತ್ತು ಗೋಲ್ಡ್ ಮಳಿಗೆಯಲ್ಲಿ ಡಿಸೆಂಬರ್ 22ರಿಂದ ಜನವರಿ 6ರ ತನಕ ನಡೆಯಲಿರುವ ದಕ್ಷಿಣ ಭಾರತದ ಬೃಹತ್ ವಜ್ರಗಳ ಪ್ರದರ್ಶನ ವಿಶ್ವ ವಜ್ರಕ್ಕೆ ಅದ್ಧೂರಿಯಾಗಿ ಚಾಲನೆ ಸಿಕ್ಕಿತು. ಇನ್ನು ಚಿತ್ರನಟಿ ಕಾವ್ಯ ಶೆಟ್ಟಿ ಅವರು ಪ್ರದರ್ಶನವನ್ನ ಉದ್ಘಾಟಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಸುಲ್ತಾನ್ ಡೈಮಂಡ್ಸ್ ಮತ್ತು ಗೋಲ್ಡ್ನಲ್ಲಿ ಅಪೂರ್ವ ವೈವಿಧ್ಯಮಯ ವಜ್ರಾಭರಣಗಳ ಸಂಗ್ರಹವಿದ್ದು ಗ್ರಾಹಕರಿಗೆ ಹೆಚ್ಚು ಅನುಕೂಲ ಮತ್ತು ಖರೀದಿಗೆ ಅವಕಾಶವನ್ನ ಕಲ್ಪಿಸಿದೆ. ಗ್ರಾಹಕರು ಇದರ ಪ್ರಯೋಜನವನ್ನ ಪಡೆದುಕೊಳ್ಳಬೇಕು ಎಂದರು. It's always a pleasure, and as I've said earlier, they have amazing collection. Not just what I'm wearing, everything. They have, I think, one piece of jewelry is better than the other. So anyone who is shopping, all the lovely ladies here, everybody is like, I just saw the photo and everyone was like, women's power, actually said. ಇನ್ನು ಎನಪೋಯ ಸಮೂಹ ಸಂಸ್ಥೆಯ ಹಸೀನಾ ನೌಫಲ್ ಎನಪೋಯರವರು ಸ್ಯಾಲಿಟರ್ ಸಂಗ್ರಹ, ಮಂಜುನಾಥ್ ರಬ್ಬರ್ನ ಸಿಇಒ ಲಕ್ಷ್ಮೀರಾವ್ ಅವರು ಸಿಂಗಾಪುರ ಸಂಗ್ರಹ, ಲಯನ್ಸ್ ಕ್ಲಬ್ ಸಂಚಾಲಕಿ ಶರ್ಮಿಳಾ ಕಿಲ್ಲೆ ಅವರು ಇಟಾಲಿಯನ್ ಸಂಗ್ರಹ, ಡಾಕ್ಟರ್ ಆರೂರು ಪ್ರಸನ್ನರಾವ್ ಅವರು ಬೆಲ್ಜಿಯಂ ಸಂಗ್ರಹ, ಅಪೋಲೋ ಟೈರ್ಸ್ನ ನೂರ್ಜಹಾನ್ ರವರು ಫ್ರೆಂಚ್ ಸಂಗ್ರಹ, ಡಾಕ್ಟರ್ ಕವಿತಾ ಐವನ್ ರವರು ಅಮೆರಿಕ ಸಂಗ್ರಹ, ಕ್ರೂಸ್ ರೆಸ್ಟೋರೆಂಟ್ನ ಪಾಲುದಾರರಾದ ರೂಪಾ ಧರ್ಮಯ್ಯ ಅವರು ಮಧ್ಯಪ್ರಾಚ್ಯ ಸಂಗ್ರಹ, ವೆಸ್ಟರ್ನ್ ಇಂಡಿಯಾ ಫ್ಲೈವುಡ್ನ ರಫಿಯಾ ಕೋಯಾರ್ ಅವರು ಟರ್ಕಿಶ್ ಸಂಗ್ರಹ, ಶರ್ವತ್ ಸಾಜಿದ್ ಅವರು ಪೋಲ್ಕಿ ಸಂಗ್ರಹ ಹಾಗೂ ಉಳ್ಳಾಲದ ಫಾತಿಮಾ ಪರ್ವಿನ್ ಸಾಂಪ್ರದಾಯಿಕ ಸಂಗ್ರಹವನ್ನ ಅನಾವರಣಗೊಳಿಸಿದ್ರು. ಡೈಮಂಡ್ ಗ್ರೇಡಿಂಗ್ ಯಂತ್ರವನ್ನ ಬಿಎಚ್ ನವಾಜ್ ಉದ್ಘಾಟಿಸಿದ್ರು. ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ನ ಆಡಳಿತ ನಿರ್ದೇಶಕರಾದ ಡಾಕ್ಟರ್ ಟಿಎಂ ಅಬ್ದುಲ್ ರಾವೂಫ್, ಕಾರ್ಯನಿರ್ವಾಹಕ ನಿರ್ದೇಶಕ ಟಿಎಂ ಅಬ್ದುಲ್ ರಹೀಂ ತಹಸೀನ್ ಉಪಸ್ಥಿತರಿದ್ದರು. ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ನ ಉತ್ಕೃಷ್ಟತಾ ವಜ್ರಗಳ ಈ ಪ್ರದರ್ಶನ ಗ್ರಾಹಕರಿಗೆ ವಿಶ್ವದ ಅತ್ಯುತ್ತಮ ವಜ್ರಾಭರಣಗಳನ್ನ ನೋಡುವ ಅಪರೂಪದ ಅವಕಾಶ ಸಿಕ್ಕಿದೆ. ಐಜಿಐ ಪ್ರಮಾಣೀಕೃತ ವಿಶ್ವದೆಲ್ಲೆಡೆಯ ಸುಮಾರು 10,000 ಕ್ಯಾರೆಟ್ಗಳಿಗಿಂತಲೂ ಅಧಿಕ ವಜ್ರಾಭರಣಗಳ ಅಪಾರ ಸಂಗ್ರಹ ಪ್ರದರ್ಶನ ಇಲ್ಲಿದೆ. ಇನ್ನು ಮಳಿಗೆಯಲ್ಲಿ ಸತತ 6ನೇ ವರ್ಷದ ಪ್ರದರ್ಶನ ಇದಾಗಿದ್ದು, ಡೈಮಂಡ್ ಕ್ಯಾರೆಟ್ ಒಂದಕ್ಕೆ 8,000 ರೂಪಾಯಿಗಳ ವಿಶೇಷ ರಿಯಾಯಿತಿ ಕೂಡ ಪಡೆಯುವ ಅವಕಾಶವಿದೆ. 5,000 ರೂಪಾಯಿಯಿಂದ 1 ಕೋಟಿ ರೂಪಾಯಿ ತನಕದ ವಜ್ರಾಭರಣಗಳು ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ನಲ್ಲಿ ಲಭ್ಯವಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.